ನಾನೀಗ ಪುತ್ತೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ಉತ್ಪನ್ನಗಳ ಮಾರಾಟಕ್ಕೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸಂಸ್ಥೆ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿದ್ದೇನೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ನೀವು ನೋಡಬಹುದು ಒಂದು TVS ಜುಪಿಟರ್ ಸ್ಕೂಟರ್ ಇದೆ. ಯಾಕೆ ಅಂತ ಹೇಳಿದರೆ ಈಗಾಗಲೇ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾನ್ಸೂನ್ ಮೆಗಾ ಸೇಲ್ ಆರಂಭಗೊಳ್ತಾ ಇದೆ. ಇದೇ ಆಗಸ್ಟ್ 10ರಿಂದ 26 ತಾರೀಕಿನವರೆಗೆ ನಡೆಯುವಂತಹ ಒಂದು ಮಾನ್ಸೂನ್ ಮೆಗಾ ಸೇಲ್ ಅಂದರೆ ವಿಶೇಷವಾದ ಮಾರಾಟ ಮೇಳ. ಆ ಮಾರಾಟ ಮೇಳದ ಕೊನೆಗೆ ಒಂದು ಬಂಪರ್ ಪ್ರೈಸ್ ಆಗಿ ಈ ಒಂದು TVS ಜುಪಿಟರ್ ವಾಹನವನ್ನು ಗೆಲ್ಲುವಂತಹ ಅವಕಾಶ ಅದೃಷ್ಟಶಾಲಿ ಗ್ರಾಹಕರಿಗೆ ಸಿಗುತ್ತೆ ಅನ್ನುವಂಥದ್ದು. ಅಷ್ಟೇನಾ ಅಂತ ಕೇಳಿದರೆ ಅಲ್ಲ. ನಾಳೆಯಿಂದ ಅಥವಾ ಆಗಸ್ಟ್ 10ರಿಂದ ಏನು ಈ ಒಂದು ಮಾನ್ಸೂನ್ ಮೆಗಾ ಸೇಲ್ ಆರಂಭಗೊಳ್ಳುತ್ತೆ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ. ಇಲ್ಲಿ ಪ್ರತಿದಿನ ಲಕ್ಕಿ ಡ್ರಾ ಮಾಡ್ತಾರೆ. ಅದರಲ್ಲಿ 2 ಐಟಮ್ಗಳನ್ನು ಅಂದರೆ ಗೃಹೋಪಯೋಗಿ ಉತ್ಪನ್ನಗಳನ್ನು ಅದೃಷ್ಟಶಾಲಿ ಗ್ರಾಹಕರು ತಮ್ಮದಾಗಿಸಿಕೊಳ್ಳಬಹುದು. ಸೊ ಆಗಸ್ಟ್ 10ರಿಂದ 26ರವರೆಗೆ 16 ದಿನಗಳ ಕಾಲ ನಡೆಯುವಂತಹ ಈ ಒಂದು ಸೇಲ್ನಲ್ಲಿ ಅದೃಷ್ಟಶಾಲಿ ಗ್ರಾಹಕರು ನೀವು ಕೂಡ ಆಗಬಹುದು. ಹಾಗಿದ್ದಾಗ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಅಂದರೆ ಈಗಾಗಲೇ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಸೆಂಬರ್ 31 2022 ಡಿಸೆಂಬರ್ನಲ್ಲಿ ಲಕ್ಕಿ ಡ್ರಾ ನಡೆದಿತ್ತು. ಆ ಬಳಿಕ ಯಾರೆಲ್ಲ ಗ್ರಾಹಕರು ಶಾಪಿಂಗ್ ಮಾಡಿದ್ದಾರೆ, ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಪ್ರತಿ 2,000 ರೂಪಾಯಿಯ ಖರೀದಿಗೆ ಒಂದು ಕೂಪನ್ನ ಹಾಗೆ ಗ್ರಾಹಕರಿಗೆ ಕೂಪನ್ಗಳನ್ನು ಕೊಡ್ತಾಯಿದ್ರು. ಆ ಎಲ್ಲ ಕೂಪನ್ಗಳು ಈ ಒಂದು ಬಾಕ್ಸ್ನಲ್ಲಿದೆ ಅನ್ನುವಂಥದ್ದು. ಸೊ ನೋಡ್ಬೋದು, ಇದೆಲ್ಲವೂ ಕೂಡ ಡ್ರಾಗೆ ಸಿದ್ಧ ಆಗಿರುವಂಥ ಕೂಪನ್ಗಳು. ಸೊ ಇದರಿಂದ ಪ್ರತಿದಿನ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ ಈ 16 ದಿನಗಳಲ್ಲಿ ಕೂಡ ಮತ್ತೆ ಗೆಲ್ಲುವಂಥ ಅವಕಾಶಗಳು ಕೂಡ ಇದೆ. ಅಂದರೆ ಡ್ರಾ ಅಂದರೆ ಒಂದು ಅದೃಷ್ಟಶಾಲಿಯನ್ನು ಆಯ್ಕೆ ಮಾಡಿದಂಥ ಬಳಿಕ ಮತ್ತೆ ಅವರನ್ನು ಇದೇ ಒಂದು ಬಾಕ್ಸಿಗೆ ಸೇರಿಸಲಾಗುತ್ತೆ. ಸೊ ಅವರು ಇನ್ನೊಮ್ಮೆ ಅದೃಷ್ಟಶಾಲಿಯಾಗಿದ್ದರೆ ಇನ್ನೊಂದು ಬಹುಮಾನವನ್ನು ಪಡೆಯುವಂಥ ಅವಕಾಶಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಹಾಗಿದ್ರೆ ಇಲ್ಲಿ ಬೇರೆ ಏನೇನೆಲ್ಲ ವಿಶೇಷತೆಗಳಿದೆ ನೀವು ನೋಡಬಹುದು. ಇದು ಗೃಹೋಪಯೋಗಿ ಉತ್ಪನ್ನಗಳ ಒಂದು ಐಟಮ್ಗಳ ಒಂದು ವಿಶಾಲವಾದ ಮಳಿಗೆ. ಶೇಟ್ ಎಲೆಕ್ಟ್ರಾನಿಕ್ಸ್ ಈಗಾಗಲೇ ತನ್ನ ಹಲವು ದಶಕಗಳ ಸೇವೆಯ ಮೂಲಕ ಜನರ ಮನಸ್ಸು ಗೆದ್ದಿರುವಂಥದ್ದು. ಪ್ರತಿ ಸಂದರ್ಭದಲ್ಲಿ ವಿಶೇಷ ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಸೊ ಇದೀಗ ಮತ್ತೊಂದು ಮಳೆಗಾಲದ ಒಂದು ಕೊಡುಗೆಯನ್ನು ಕೊಡುವಂತಹ ನೆಲೆಯಲ್ಲಿ ಈ ಒಂದು ವಿಶೇಷವಾದ ಸೇಲನ್ನು ಆಯೋಜನೆ ಮಾಡಲಾಗಿದೆ. ಬಹುಶಃ ನೀವು ಶೋರೂಮನ್ನು ಗಮನಿಸಿದ್ರೂ ಗೊತ್ತಾಗಬಹುದು, ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು. ಗ್ರಾಹಕರು ಕೂಡ ತಮ್ಮ ಮನದಿಚ್ಛೆಯ ಒಂದು ಐಟಮ್ಗಳನ್ನು ಖರೀದಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಿದ್ದರೆ ಈ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನಾವು ಯಾಕೆ ಪರ್ಚೇಸ್ ಮಾಡಬೇಕು, ಮಾಡಿದರೆ ನಮಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ಉತ್ಪನ್ನಗಳಿದೆ, ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಏನೆಲ್ಲ ಕೊಡುಗೆಗಳಿದೆ, ಯಾವ ಐಟಮ್ಗೆ ಎಷ್ಟು ಡಿಸ್ಕೌಂಟ್ಸ್ ಇದೆ, ಎಲ್ಲವನ್ನೂ ಕೂಡ ನಮಗೆ ಅದರ ಒಂದು ಸ್ಪೆಸಿಫಿಕೇಷನ್ನ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಶೇಟ್ ಎಲೆಕ್ಟ್ರಾನಿಕ್ಸ್ನ ಆಲ್ ಇನ್ ಒನ್ ಸ್ಟಾಫ್ ಸೌಜನ್ಯ ಅವರು. ಅದರ ಜೊತೆಗೆ ಸುಷ್ಮಾ ಅವರು ಕೂಡ ಇರ್ತಾರೆ. ಅವರು ಎಲ್ಲವನ್ನು ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈಗ ಏನೇನೆಲ್ಲ ಐಟಮ್ಗಳಿದೆ, ಹೊಸತಾಗಿ ಏನು ಬಂದಿದೆ, ಮತ್ತು ಅದರ ಮೇಲೆ ಎಷ್ಟೆಷ್ಟು ಡಿಸ್ಕೌಂಟ್ಸ್ ಇದೆ ತೋರಿಸಿಕೊಳ್ಬೋದು? ಮೊದಲನೇದಾಗಿ ಮಿಕ್ಸಿಯಲ್ಲಿ ನಿಮಗೆ ನಮ್ಮಲ್ಲಿ ಎಲ್ಲ ಥರದ್ದು ಕಂಪನಿದು ಸಹ ಉಂಟು. ಕಂಪನಿಯ ಹೆಸರುಗಳು ಸಾಧಾರಣ ಹೇಳಿದರೆ ನಿಮಗೆ ಪ್ಯಾನಾಸೋನಿಕ್, ಪ್ರೀತಿ, ಕೆನ್ಸ್ಟಾರ್, ಬಟರ್ಫ್ಲೈ, ವಿ-ಗಾರ್ಡ್, ಬಾಷ್ ಎಲ್ಲ ಉಂಟು. ಎಲ್ಲ ಕಂಪನಿಗಳದ್ದು ಉಂಟು. ಸಾಧಾರಣ ನಿಮಗೆ ಡಿಸ್ಕೌಂಟ್ ಅಂತ ಹೇಳಿದರೆ ಸಾಧಾರಣ 1,000ದಿಂದ 1,500 ತನಕ ಸಹ ನಿಮಗೆ ಡಿಸ್ಕೌಂಟ್ಸು ಸಿಗ್ತದೆ ಹೊಸ ಪ್ರಾಡಕ್ಟ್. ಮತ್ತು ನಿಮ್ಮದು ಏನಾದರೂ ಹಳತ್ತು ಏನಾದರೂ ಕೊಟ್ಟು ಎಕ್ಸ್ಚೇಂಜ್ ಮಾಡೋದು ಅಂತ ಏನಾದರೂ ಇದ್ದರೆ ನಮ್ಮದು 500ರಿಂದ ನಿಮಗೆ 1,000 ತನಕ ಸಹ ನಿಮಗೆ ಎಕ್ಸ್ಚೇಂಜ್ ಮಾಡಿ ನಿಮಗೆ ಕಮ್ಮಿ ರೇಟಿನ ಹೊಸ ಮಿಕ್ಸಿ ಇಲ್ಲಿಂದ ಪಡ್ಕೊಳ್ಬೋದು. ಹೌದು. ನೆಕ್ಸ್ಟ್ ಫ್ಯಾನ್ಗಳಲ್ಲಿ ನಮ್ಮಲ್ಲಿ 3 ಟೈಪಿದು ಫ್ಯಾನ್ ಬರ್ತದೆ. ಸೀಲಿಂಗ್ ಫ್ಯಾನ್, ಟೇಬಲ್ ಮತ್ತು ನಿಮಗೆ ವಾಲ್ ಫ್ಯಾನ್ ಅಂತ ಈ ಥರ. ಇದರಲ್ಲಿ ಸಹ ಪರ್ಟಿಕ್ಯುಲರ್ ಆಗಿ ಒಂದೊಂದು ಬ್ರ್ಯಾಂಡ್, ಇದರಲ್ಲಿ ವೆರೈಟಿ ಬ್ರ್ಯಾಂಡ್ಗಳು ಇದೆ. ಅದರಲ್ಲಿ ನಿಮಗೆ 20%, 30% ಹೀಗೆ ನಿಮಗೆ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಸಹ ನಿಮಗೆ ಫ್ಯಾನ್ಗಳಲ್ಲಿ ಸಹ ಡಿಸ್ಕೌಂಟ್ಸು ಸಿಗ್ತದೆ. ಮತ್ತು ಹಳತ್ತೇನಾದರೂ ಎಕ್ಸ್ಚೇಂಜ್ ಇತ್ತು ಅಂತ ಹೇಳಿದರೂ ಅದನ್ನು ಕೂಡ ನಾನು ಡಿಸ್ಕೌಂಟ್ ಮಾಡಿ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಹೊಸ ಪ್ರಾಡಕ್ಟನ್ನು ಕೊಡ್ತೇವೆ ನಾವು. ಹೌದು, ಅದರ ಕಂಡೀಷನ್ ಮೇಲೆ ಡಿಪೆಂಡ್ಸ್. ಕುಕ್ಕರ್ ಕೂಡ ಬರ್ತದೆ. ಕುಕ್ಕರಲ್ಲಿ ಸಹ ನಿಮಗೆ ಸಾಧಾರಣ 1.5-3 ಲೀಟ್ರಿಂದ ಸ್ಟಾರ್ಟ್ ಆಗ್ತದೆ. ಮತ್ತು ಚೈನಾ ಪಾಟ್ ಪ್ರತಿಯೊಂದರಲ್ಲಿ ಸಹ ಎಕ್ಸ್ಚೇಂಜ್ ಉಂಟು. ನಿಮಗೆ ಎಕ್ಸ್ಚೇಂಜಲ್ಲಿ ನಿಮಗೆ ಅಂದರೆ ನಮಗೆ ಉದ್ದೇಶ ಅಂತ ಹೇಳಿದರೆ ಗ್ರಾಹಕರಿಗೆ ಎಷ್ಟು ಕಮ್ಮಿಯಲ್ಲಿ ಬೈ ಮಾಡಲಿಕ್ಕೆ ಆಗ್ತದೆ ಅಷ್ಟು ಇದರಲ್ಲಿ ನಾವು ಕೊಡ್ತೇವೆ. ಸಿಂಗಲ್ ಡೋರ್ ಫ್ರಿಜ್ಗಳಲ್ಲಿ ಸಹ ಹಾಗೆ ಟಾಟಾದವರದಿಂದ ಹಿಡಿದು ಸ್ಯಾಮ್ಸಂಗ್, ಹೈಯರ್, LG, ವರ್ಲ್ಫುಲ್ ಎಲ್ಲ ಮಾಡೆಲ್ಗಳದ್ದು ಸಹ ಉಂಟು, ಕಂಪನಿಗಳದ್ದು ಸಹ. ಅದರಲ್ಲಿ ಸಹ ಕೆಲವುದರಲ್ಲಿ ನಿಮಗೆ 6% ಕಾಣ್ಬೋದು, 2%,
ನಿಮಗೆ 2000 ತನಕ ಡಿಸ್ಕೌಂಟ್ಸ್ ಬರ್ತದೆ. ಎಲ್ಲ ಟೈಪಿದು ಸಹ ಉಂಟು ಈ ಥರ. ಮತ್ತು ಎಲ್ಲ ಬ್ರ್ಯಾಂಡ್ಗಳು ಇವೆ. ಮತ್ತು ಡಬಲ್ ಡೋರಿಗೆ ಹೋದರೂ ಡಬಲ್ ಡೋರಲ್ಲಿ ಸಹ ಸೇಮು ನಿಮಗೆ ಸ್ಯಾಮ್ಸಂಗ್ ಬಾಷಿಂದ ಹಿಡಿದು ನಿಮಗೆ ವರ್ಲ್ಪೂಲ್ ತ್ರಿಬಲ್ ಡೋರ್ ಫ್ರಿಜ್ ತನಕ ಸಹ ನಮ್ಮಲ್ಲಿ ಇರೋದನ್ನು ಕಾಣ್ಬೋದು. ತ್ರಿಬಲ್ ಡೋರ್ ಫ್ರಿಜ್ ಸ್ಟಾರ್ಟಿಂಗ್ ಎಷ್ಟಾಗುತ್ತೆ ಮೇಡಮ್? ಸಾಧಾರಣ ನಿಮಗೆ ಒಂದು 32 ಆ ರೇಂಜಿಂದ ಸ್ಟಾರ್ಟ್ ಆಗ್ತದೆ ನಿಮಗೆ. ಅದೇ ರೀತಿ ನಮ್ಮಲ್ಲಿ ಸಹ ವಾಷಿಂಗ್ ಮಿಷನ್ಗಳಲ್ಲಿ ಸಹ ನಿಮಗೆ 3 ಟೈಪ್ ಇದು ಕಾಣ್ಬೋದು. ಸೆಮಿ ಆಟೋಮೆಟಿಕ್, ಫ್ರಂಟ್ ಲೋಡು, ಟಾಪ್ ಲೋಡು ಈ ಥರ. ಇದರಲ್ಲಿ ಸಹ ಹಾಗೆ ವೆರೈಟಿ ಆಫ್ ಕಂಪನೀಸ್ ನಿಮಗೆ ಓನಿಡಾದಲ್ಲಿ ಬರುತ್ತೆ, ಬಾಷ್, IFB, ಸ್ಯಾಮ್ಸಂಗ್, ಹೈಯರ್ ಎಲ್ಲದರಲ್ಲಿ ಸಹ ಬರುತ್ತೆ. ಇದು ಈ ಥರ ನಿಮಗೆ. ಮತ್ತು ಟಾಪ್ ಲೋಡು ಸಾಧಾರಣ ನಿಮಗೆ 6.5 kg ಸ್ಟಾರ್ಟ್ ಆಗುವಂಥದ್ದು ನಿಮಗೆ ಈ ಥರ. ವೈಫೈ ಆಪ್ಷನ್ ಇರುವಂಥದ್ದು ಎಲ್ಲ ಥರದ್ದು ಸಹ ಫುಲ್ಲಿ ಆಟೋಮೆಟಿಕ್. ಸಾಧಾರಣ ನಿಮಗೆ ಒಂದು 18.5 ಸ್ಟಾರ್ಟ್ ಆಗ್ತದೆ. 18.5 ಮತ್ತು KGಯ ಮೇಲೆ ಡಿಪೆಂಡ್ ಆಗ್ತದೆ ರೇಟ್ಗಳೆಲ್ಲ. ಇದೆಲ್ಲ ನಿಮಗೆ ಸಾಧಾರಣ 10 kgದು 8 kgದು ಬರುತ್ತೆ ನಿಮಗೆ ಈ ಥರ. ಸಾಧಾರಣ ನಿಮಗೆ ಒಂದು 4 ರಿಂದ 5-6 ಸಾವಿರ ತನಕ ನಿಮಗೆ ಬೇರೆ ಅಂಗಡಿ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಸೇವ್ ಆಗುತ್ತೆ. ಇದು ಸೆಮಿ ಈ ಟೈಪು, ಅಂದರೆ ಡಬಲ್ ಇದಿರುವಂಥದ್ದು, ಅಂದರೆ ವಾಷಿಂಗ್ ಬೇರೆ ಡ್ರೈ ಬೇರೆ ಈ ಮಾಡೆಲಲ್ಲೇ ಸಹ ಇದೆ. ಇದಲ್ಲದೆ ಡೀಪ್ ಫ್ರೀಝರ್ ಬೇಕು ಅಂತ ಅದಲ್ಲಿ, ಅಂದರೆ ಶಾಪ್ಗಳಿಗೆ ನಿಮಗೆ ಐಸ್ ಕ್ರೀಮು, ಮಿಲ್ಕ್ ಆ ಥರ ಏನಾದರೂ ಇಡುವಂಥದ್ದು ಇದ್ದರೆ ಈ ಟೈಪದ್ದು ಸಹ ನಮ್ಮಲ್ಲಿ ಡೀಪ್ ಫ್ರೀಝರ್ ಆ ಥರ ಬರುತ್ತೆ. ಸೆಮಿಯಲ್ಲಿ ಕೂಡ ನಿಮಗೆ 6.5 kgಯಿಂದ ಸ್ಟಾರ್ಟ್ ಆಗುವಂಥದ್ದು. ಸಾಧಾರಣ ನಿಮಗೆ 12-14 kg ತನಕದ್ದು ಸೆಮಿ ಇಲ್ಲಿ ಎಲ್ಲ ಥರದ್ದು ಬ್ರ್ಯಾಂಡ್ಗಳಲ್ಲಿ ಇದೆ. ಹೈಯರ್, ಗೋಡ್ರೇಜ್, ವರ್ಲ್ಪೂಲ್, ಟಾಟಾದವರದ್ದು. ಅದೇ ರೀತಿಯಲ್ಲಿ ಗ್ರೈಂಡರ್ ಕೂಡ ಉಂಟು. ಗ್ರೈಂಡರಲ್ಲಿ ಸಹ ಇದು ನಿಮಗೆ 2 ಲೀಟರ್ ಮಾಡೆಲ್ ಇದು ನಿಮಗೆ. ಅದರಲ್ಲಿ ಸಹ ನಿಮಗೆ ಕಂಪನಿ ವೈಸ್ ವಿಜಯಲಕ್ಷ್ಮಿಯಿಂದ ಹಿಡಿದು ಶಾಂತ, ಅಸ್ತ್ರ ಎಲ್ಲ ಟೈಪ್ ಇದು ಬರುತ್ತೆ ಕಂಪನಿಗಳು. ಮತ್ತು ನಿಮಗೆ ಮಕ್ಕಳಿಗಾಗುವಂತಹ ಟಿಫಿನ್ಗಳು ಮತ್ತು ಕಂಟೈನರ್ಗಳು ನಿಮಗೆ ಇಲ್ಲಿ ಕಾಣ್ಬೋದು. ಅದೇ ರೀತಿ ನಿಮಗೆ ಅಲ್ಲಿ ಹಾಟ್ ಬಾಕ್ಸ್ ಮತ್ತು ಐರನ್ ಬಾಕ್ಸ್ ನಿಮಗೆ ಅದರಲ್ಲಿ ಅಪ್ ಟು ನಮ್ಮಲ್ಲಿ 40% ತನಕ ಡಿಸ್ಕೌಂಟು ಸಿಗ್ತದೆ. ಗ್ರೈಂಡರ್ಗಳಲ್ಲಿ ಸಹ ಇನ್ನೊಂದು ಮಾಡೆಲ್ಗಳದ್ದು ಇದು ಸಿಗ್ತದೆ, ಟೇಬಲ್ ಟಾಪ್ ಗ್ರೈಂಡರ್. ಇನ್ನು ಟಿ ವಿದು ಹೇಳೋದಾದರೆ ನಿಮಗೆ ಇದರಲ್ಲಿ ಅಪ್ ಟು 50% ತನಕ ನಮ್ಮಲ್ಲಿ ಡಿಸ್ಕೌಂಟ್ಸ್ ಇವಾಗ ನಾವು ಹಾಕಿದ್ದೇವೆ. 55 ಇಂಚಸ್ ಇಂದ ಹಿಡಿದದ್ದು ನಿಮಗೆ 32 ಇಂಚಸ್ ತನಕದ್ದು ಕಾಣ್ತದೆ. ಎಲ್ಲ ಇದರಲ್ಲಿ ಸಹ ಸೇಮು ಎಲ್ಲ ಟೈಪಿನ ಬ್ರ್ಯಾಂಡ್ಗಳನ್ನು ಸಹ ಹಾಕಿದ್ದೇವೆ. ಮತ್ತು AC ಇದರಲ್ಲಿ ಹಾಗೆ, ಇದರಲ್ಲಿ ಸಹ ಅಪ್ ಟು 40% ತನಕ ಡಿಸ್ಕೌಂಟ್ ಉಂಟು. ಈ 40% ಅಲ್ಲೇ ನಿಮಗೆ ಸ್ಟೆಬ್ಲೈಸರ್, ಇನ್ಸ್ಟಾಲೇಷನ್ ಎಲ್ಲ ಕವರ್ ಆಗಿರ್ತದೆ. ಹೌದು, ಎಲ್ಲ ಸೇರಿ. IFB ಹೈಯರ್ ಉಂಟು, ಹೈಸೆನ್ಸ್ ಇದೆ. ಇಲ್ಲ ಆ ಥರದ್ದು ಡೆಲಿವರಿ ಸಹ ಇಲ್ಲ, ಫ್ರೀ ಡೆಲಿವರಿ. ಗೀಝರ್ಗಳಲ್ಲಿ ಸಹ ನಿಮಗೆ 2 ಟೈಪ್ ಇದು, ಗ್ಯಾಸ್ ಗೀಝರ್ ಹಾಗೂ ಕರೆಂಟ್ ಗೀಝರ್. 3 ಲೀಟರಿಂದ ಕರೆಂಟ್ ಗೀಝರ್ ಸ್ಟಾರ್ಟ್ ಆಗ್ತದೆ. ಮತ್ತು ಇದು ಗ್ಯಾಸ್ ಗೀಝರಲ್ಲಿ ನಿಮಗೆ 5 ಲೀಟರ್ನಿಂದ ಎಲ್ಲ ಸ್ಟಾರ್ಟ್ ಆಗ್ತದೆ. ಇದರಲ್ಲೂ ನಿಮಗೆ ವೆರೈಟಿ ಬ್ರ್ಯಾಂಡ್ ಮೇಲೆ 25%, 15%, 10%, 30% ಸ್ಟಾರ್ಟಿಂಗ್ ಅಂತ ಹೇಳಿದರೆ ನಿಮಗೆ ಅದು ಲೀಟರ್ ಮೇಲೆ ಕೆಪಾಸಿಟಿ ಅದರ ಮೇಲೆ ರೇಟಿಂಗ್ ಸ್ಟಾರ್ಟ್ ಆಗ್ತದೆ. 10% ಎಲ್ಲ ನಾರ್ಮಲ್ ಡಿಸ್ಕೌಂಟ್ಸ್ ಇರ್ತದೆ. ಈಗ ಆಫರ್ ಹಾಕಿದ ಕಾರಣ ಸ್ವಲ್ಪ ಜಾಸ್ತಿಗೆ ನಾವು ಹೌದು ಎಡಿಷ್ನಲ್ ಡಿಸ್ಕೌಂಟ್ಸ್ ಕಾಣ್ಬೋದು. ಅದೇ ರೀತಿ ಇಲ್ಲಿ ಓವನ್ಗಳು LG, ಕೆನ್ಸ್ಟಾರ್ ಮತ್ತು ಇಂಡಕ್ಷನ್ ನಿಮಗೆ ಇದರಲ್ಲಿ ವೆರೈಟಿ ಆಫ್ ಕಂಪನಿಗಳು ಕಾಣ್ತದೆ. ಇಲ್ಲಿ ಓವನ್ಗಳನ್ನು ಸಹ ಹಾಕಿದ್ದೇವೆ. ಹೀಗೆ ಇದಕ್ಕೂ ನಿಮಗೆ ಸೇಮ್ ರೀತಿಯಲ್ಲಿ ನಿಮಗೆ ಡಿಸ್ಕೌಂಟ್ಸ್ ಲಭ್ಯವಿದೆ. ಇಲ್ಲಿರುವಂತಹ ಎಲ್ಲ ಐಟಮ್ಗಳು ಜೊತೆಗೆ ಅದಕ್ಕೆ ಸಿಗುವಂಥ ಕೊಡುಗೆಗಳು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೌಜನ್ಯ ಮೇಡಮ್. ಥ್ಯಾಂಕ್ ಯು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ಇನ್ನು ಈಗ
16 ದಿನಗಳ ಕಾಲ ನಡೆಯುವಂತಹ ಸ್ಪೆಷಲ್ ಡ್ರಾ ಏನಿದೆ ಅಲ್ಲಿ ಕೂಡ ಬಹಳಷ್ಟು ಕೊಡುಗೆಗಳು ಗ್ರಾಹಕರಿಗೆ ಸಿಗುತ್ತೆ. ಸೊ ಅದರ ಬಗ್ಗೆ ಮಾತನಾಡೋದಕ್ಕೆ ಈಗ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂಥ ರೂಪೇಶ್ ಶೇಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಎವ್ರಿ ಟೈಮ್ ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದೊಂದು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ಸೊ ಇದೀಗ 16 ದಿನಗಳ ಡ್ರಾ ಮತ್ತು ಒಂದು ಬಂಪರ್ ಡ್ರಾ ಜುಪಿಟರ್, ಯಾಕಾಗಿದ್ದು? ಮೇನ್ಲಿ ನಾವೀಗ ಈ ಪೊಸಿಷನಿಂಗ್ ಬರಲಿಕ್ಕೆ ನಮ್ಮ ಕಸ್ಟಮರ್ಸೇ ಕಾರಣ. ಸೊ ನಮ್ಮಲ್ಲಿ ಏನಾದರೂ ನಮ್ಮ ಕಸ್ಟಮರಿಗೆ ಕೊಡುವಾಗ ನಮ್ಗೆ ಖುಷಿ ಆಗ್ತದೆ ನಮ್ಮ ಒಂದು ಪೋರ್ಷನ್ನಲ್ಲಿ. ಮತ್ತು ಹೇಗೂ ನಾವೀಗ ಆಫರ್ ಇಟ್ಟಿದ್ದೇವೆ 10 ತಾರೀಕಿಂದ 26 ತನಕ, ಅಂದರೆ 16 ದಿವಸದಲ್ಲಿ 35 ಪ್ರೈಸ್ ಇರ್ತದೆ. ಅಂದರೆ 34 ನಮ್ಮ ಗ್ಯಾಸ್ ಸ್ಟವ್, ಗೀಝರ್, ಮಿಕ್ಸಿ, LED TV, ರೆಫ್ರಿಜರೇಟರ್ ಈ ಥರ ಇರ್ತದೆ. ಮತ್ತು ಲಾಸ್ಟಿಗೆ 26ಗೆ ಒಂದು ಜುಪಿಟರ್ ಬಂಪರ್ ಪ್ರೈಸ್ ಇರ್ತದೆ. ಇದೆ ಈ ವೆಹಿಕಲ್ ಇರ್ತದೆ. ಸೊ ಹಲವಾರು ಟೈಮಿಂದ ಇದನ್ನು ಕೊಡ್ತಾ ಇದ್ದೀರಿ. ಸೊ ಇದು ಎಷ್ಟನೇ ವಾಹನ ಅಂದರೆ ಜುಪಿಟರ್ ನೀವು ಕೊಡ್ತಾ ಇರುವಂಥದ್ದು? ಇದು 17ನೇದು. ಹೌದು. 17 ಅಂದರೆ ಅದರಲ್ಲಿ 16 ಒಂದು ಮಾರುತಿ ಆಲ್ಟೋಸ್ ಒಂದು ಸರ್ತಿ ಕೊಟ್ಟಿದ್ದೇವೆ. ಸೊ ವೆಹಿಕಲ್ಸಲ್ಲಿ ಟೋಟಲ್ 17 ಈಗ ಕೊಡ್ತಾ ಇರೋದು. ಬಂಪರ್ ಕೊಡುಗೆ. ಹೌದು ಕೊಡ್ತಾ ಇರೋದು. ಈಗ ಯಾವುದೆಲ್ಲ ಪ್ರೈಸಸ್ ಈಗ ಡೈಲಿ ಎಷ್ಟು ಜನರನ್ನ ಸೆಲೆಕ್ಟ್ ಮಾಡ್ತೀರಿ ಮತ್ತು ರಿಪಿಟೇಟಿವ್ ಆಗಿ ಅವರಿಗೆ ಗೆಲ್ಲುವಂಥ ಅವಕಾಶಗಳಿರುತ್ತಾ ಅಂತ? ಅದೇ ಈಗ ನೋಡಿ, ಈಗ ಕೂಪನ್ ಇದ್ದು ಬಾಕ್ಸ್ನಲ್ಲಿ ಈಗ ನಾವು ಈ ಕೂಪನ್ಸನ್ನು ನಾವು ಹಾಕ್ತೇವೆ, ಒಂದು ಕೌಂಟರ್ ಫೈಲನ್ನು. ಸೊ ಈಗ ಇದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಡೈಲಿ ಡ್ರಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ 2,000 ಪರ್ಚೇಸ್ ಮಾಡಿ ಖರೀದಿಗೆ ಒಂದು ಕೂಪನ್ ಇರ್ತದೆ. ಈಗ ಅವರು ಒಂದು 20,000 ಪರ್ಚೇಸ್ ಮಾಡಿದರು. ಸೊ 10 ಕೂಪನ್ ಇದರಲ್ಲಿ ಇರ್ತದೆ ಅಂತ ಎಣಿಸಿ. ಈಗ ಒಂದು ಕೂಪನಿಗೆ ಈಗ ಬಹುಮಾನ ಬಂತು, ಈಗ ನಾಳೆ ಬಂತು ಅಂತ ಎಣಿಸಿ. ನಾಡಿದ್ದು ಅವರಿಗೆ ಪುನಃ ಬರಬಾರ್ದು ಅಂತ ಏನಿಲ್ಲ, ಬಂದರೂ ಬರಲಿಕ್ಕೆ ಅವರಿಗೆ ಅವಕಾಶ ಉಂಟು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ಎಷ್ಟು ಬೇಗ ಅವರು ಪರ್ಚೇಸ್ ಮಾಡ್ತಾರೆ ಅಷ್ಟು ಅವರಿಗೆ ಸಿಗುವ ಚಾನ್ಸಸ್ ಇರ್ತದೆ. ಅಂದರೆ ಈಗ ನಾಳೆ ತೊಗೊಂಡ್ರೆ 10ನೇ ತಾರೀಕು, 11, 12, 13 ಈ ಥರ 26ನೇ ತಾರೀಕು ತನಕ ಸಹ ಅವನಿಗೆ ಚಾನ್ಸ್ ಇರ್ತದೆ. 16 ದಿನ ಚಾನ್ಸಸ್ ಇರ್ತದೆ. ಸೊ ಸಪೋಸ್ ಇಲ್ಲಿ ನಾವು 20ನೇ ತಾರೀಕು ತೊಗೊಂಡ್ರೆ ಅವನಿಗೆ 6 ದಿವಸ ಚಾನ್ಸ್ ಇರ್ತದೆ. ಸೊ ಎಷ್ಟು ಬೇಗ ಖರೀದಿಸ್ತಾರೆ ಸೊ ಅವರಿಗೆ ಸಿಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ನಮ್ಮ ಗ್ರಾಹಕರಲ್ಲಿ ವಿನಂತಿಸೋದೇನೆಂದರೆ, ನೀವು ಇಷ್ಟೊಳ್ಳೆ ನಾವು ಆಫರ್ ಕೊಡ್ತಾ ಇದ್ದೇವೆ ಮತ್ತು ಇಷ್ಟು ನಾವು ಪ್ರೈಸಸ್ ಇಟ್ಟಿದ್ದೇವೆ. ಸೊ ನಿಮಗೆ ಬೇಕಾಗಿ ಇಟ್ಟಿದ್ದು, ನೀವು ಆದಷ್ಟು ಬೇಗ ಬಂದು ಖರೀದಿಸಿ, ನಮ್ಮಲ್ಲಿ ನಮಗೆ ಸಹ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ಇದು ಡ್ರಾ ಎಷ್ಟೊತ್ತಿಗೆ ನಡೆಯುತ್ತೆ, ಹೇಗೆ ಅದರ ಬಗ್ಗೆ? ಡ್ರಾ ಈಗ ನಮ್ಮದು ಬಂಪರ್ ಪ್ರೈಸ್ ಡ್ರಾ ನಮ್ಮದು ಟೈಮ್ ಫಿಕ್ಸ್ ಆಗಿದೆ 26ನೇ ತಾರೀಕಿಗೆ 5 ಗಂಟೆಗೆ. ಅದು ಯಾವಾಗಲೂ ನಮ್ಮದು ಸೇಮ್ ಟೈಮಿಗೆ ಆಗುವುದು. ಮತ್ತು ಅದು ಎಲ್ಲ ಮೀಡಿಯಾದವರೇ ಇರ್ತೀರಿ ನೀವು. ಈ ತನಕ ನಮ್ಮ 16 ಬಂಪರ್ನ ಇದರಲ್ಲಿ ಸಹ ನೀವು ಸುದ್ದಿ ಮೀಡಿಯಾದವರು ಇದ್ರಿ, ಮತ್ತು ಬೇರೆ ಮೀಡಿಯಾದವರು ಸಹ ನಮ್ಮ ಇಲ್ಲಿ ಲೈವಲ್ಲಿ ಇರ್ತಾರೆ ಎಲ್ಲ. ಮತ್ತು ಪ್ಲಸ್ ಕಸ್ಟಮರ್ ಇರ್ತಾರೆ, ಅವರ ಮುಂದೆನೇ ನಾವು ಸಮ್ಮುಖದಲ್ಲೇ ಮಾಡೋದು ಡ್ರಾ. ಮತ್ತು ಈಗ ಈ ಡೈಲಿದ್ದು ಡ್ರಾವನ್ನು ನಾವು ಮಾರ್ನಿಂಗ್ ಒಂದು 11 o'clock ಮಾಡುವ ಅಂತ ಹೇಳಿದ್ದೇವೆ ಡೈಲಿ. ಸೊ ಅದೇ ದಿವಸ ಅದೇ ಟೈಮ್ನಲ್ಲಿ ಹಿಂದಿನ ದಿನ ವಿನ್ ಆದವರಿಗೆ ಪ್ರೈಸ್ ಸಹ ಅದೇ ದಿವಸ ಕೊಡುವ ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಈಗ. ಡೈಲಿ ಇನ್ನು 16 ದಿನ, ಆಗಸ್ಟ್ 10ರಿಂದ 26ರವರೆಗೆ ಡೈಲಿ ಡ್ರಾ ಇರುತ್ತೆ. ಹೌದೌದು, 25ರ ತನಕ ಡೈಲಿ ಈ ಥರ ಡ್ರಾ ಇರ್ತದೆ. ಹೌದು. ಸೊ ಈಗ ಹೇಗಿದೆ ರೆಸ್ಪಾನ್ಸ್ ಜನರದ್ದು, ಅಥವಾ ಹೇಗೆ ಬರ್ತಾ ಇದ್ದಾರೆ ಅಂತ? ಅದೇ ಈಗ ನಾವು ಆಫರಿಗೆ ಸ್ಟಾರ್ಟ್ ಮಾಡಿದ್ದು ಅಷ್ಟೆಲ್ಲ, ಕಸ್ಟಮರ್ದಿಗೆ ಸ್ವಲ್ಪ ಎನ್ಕ್ವೈರೀಸ್ ಎಲ್ಲ ಬಿಲ್ಡಪ್ ಆಗಿದೆ, ಬರ್ತಾ ಇದ್ದಾರೆ. ಮತ್ತು ಈಗ ಇದರ ಮಿಡ್ಲಲ್ಲಿ ಈಗ ನಮ್ಮದು ಇಂಡಿಪೆಂಡೆನ್ಸ್ ಡೇ ಆಫರ್ ಸಹ ಇದೆ. ಸೊ ಅದನ್ನು ಸಹ ಇದರ ಜೊತೆಗೆ ಕವರ್ ಮಾಡ್ತಾ ಇದ್ದೇವೆ. ಸೊ ಜನರಿಗೆ ಹೆಲ್ಪ್ ಆಗಲಿ ಅಂತ ನಿಮ್ಮದೊಂದು ಕೊಡುಗೆ ಇದೆ. ಹೌದು. ಅಂದರೆ ನಾವು ಯಾವಾಗಲೂ ಏನಾಗ್ತದೆ, ಒಂದು ಜುಪಿಟರ್ ಕೊಡ್ತಿದ್ದೆವು, ತುಂಬ ಜನ ಬಂದು ಹೇಳ್ತಾಯಿದ್ರು, ನನಗೆ 2 ನಂಬರಲ್ಲಿ ಮಿಸ್ ಆಯಿತು, ನನಗೆ 4 ನಂಬರಲ್ಲಿ ಮಿಸ್ ಆಯಿತು ಅಂತೇಳಿ. ಸೊ ಅದಕ್ಕೆ ನಾವೇನು ಮಾಡಿದೆ ಅಂದರೆ, ವಿನ್ನಿಂಗ್ ಇದು ಸ್ವಲ್ಪ ಪೋರ್ಷನ್ ಸ್ವಲ್ಪ ಜಾಸ್ತಿ ಆಗಲಿ, ಚಾನ್ಸಸ್ ಜಾಸ್ತಿ ಬರಲಿ. ಸೊ ಅದಕ್ಕೆ 35 ಪ್ರೈಸ್ ಇಟ್ಟಿದ್ದೇವೆ. ಯಾಕಂದರೆ ಎಲ್ರಿಗೂ ಪ್ರೈಸ್ ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕೂಪನಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಪ್ರೈಸ್ ಇಡೋದು ಎಂತಕ್ಕೆ ಅಷ್ಟು ಕೂಪನ್ನಲ್ಲಿ, ಅದಕ್ಕೆ 35 ಜನರಿಗೆ ಸಿಗುವ ಹಾಗೆ ಮಾಡುವ ಅಂತ ಹೇಳಿ ಜಾಸ್ತಿ ಪ್ರೈಸಸ್ ಇಟ್ಟಿದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಜನರಿಗೆ ಅನುಕೂಲ ಆಗಲಿ, ಗ್ರಾಹಕರಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ರೆ ಇದು ಯಶಸ್ವಿ ಆಗಲಿ, ಮೂಲಕ ಅದೃಷ್ಟಶಾಲಿ ಗ್ರಾಹಕರಿಗೆ ಅವರಿಗೆ ಬೇಕಾಗಿರುವಂಥ ಉತ್ಪನ್ನಗಳು ಸಿಗಲಿ ಅನ್ನುವಂಥ ನಮ್ಮ ಆರೈಕೆ. ಥ್ಯಾಂಕ್ ಯು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ. ಇದು ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರು ರೂಪೇಶ್ ಶೇಟ್ ಅವರು ಕೊಟ್ಟಿರುವಂತಹ ಮಾಹಿತಿ. ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷ ಸಂದರ್ಭದಲ್ಲಿ ಗ್ರಾಹಕರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ಮಾನ್ಸೂನ್ ಮೆಗಾ ಸೇಲ್ ಅನ್ನುವಂಥ ಒಂದು ಯೋಜನೆಯ ಮೂಲಕ ಗ್ರಾಹಕರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡುವಂಥ ಕೆಲಸ ಆಗ್ತಾ ಇದೆ. ಪ್ರತಿ 2,000 ರೂಪಾಯಿ ಮೊತ್ತದ ಖರೀದಿಗೆ ಒಂದು ಕೂಪನ್ ಉಚಿತವಾಗಿ ಸಿಗುವಂಥದ್ದು. ಸೊ ಅದರ ಲಕ್ಕಿ ಡ್ರಾ ಮೂಲಕ ನೀವು ಕೂಡ ಅದೃಷ್ಟಶಾಲಿಗಳಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.